ಪಜ್ಜೇರು ಗ್ರಾಮ ಪಂಚಾಯತದ ಅಧ್ಯಕ್ಷ ಉಪಾಧ್ಯಕ್ಷರಾದ ಕಾಂಗ್ರೆಸ್ ಬೆಂಬಲಿತ ಶ್ರೀಮತಿ ಮೇರಿ ಫೆರ್ನಾಂಡಿಸ್ ಬೊಕ ಶ್ರೀ ರಫೀಕ್ ಅವಿರೋಧವಾದ ಆಯ್ಕೆಯಾಯಿತು. ಗುರುವಾರ ನಡೆದಿನ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಡು 5ನೇ ವಾರ್ಡ್ದ ಶ್ರೀಮತಿ ಮೇರಿ ಫೆರ್ನಾಂಡಿಸ್ ಬೊಕ 2ನೇ ವಾರ್ಡ್ದ ಶ್ರೀ ರಫೀಕ್ ಒಬ್ಬ ವಿರೋಧ ಇಜ್ಜಂದೆ ಅವಿರೋಧವಾದ ಅಧ್ಯಕ್ಷ ಬೊಕ ಉಪಾಧ್ಯಕ್ಷ ಅದು ಘೋಷಣೆ ಆಯ್ತು. ಪಜ್ಜೇರು ಗ್ರಾಮ ಪಂಚಾಯತ್ 17 ಸದಸ್ಯ ಬಲನ ಪಡೆದಿತ್ತು. ಇಂದೆಟ್ಟು 16 ಕಾಂಗ್ರೆಸ್ ಬೆಂಬಲಿತರು, 4 SDPI, 1 ಬಿಜೆಪಿ ಬೆಂಬಲಿತ ಸದಸ್ಯರನ್ನು ಪಡೆದುಂಡು. ಬಂಟ್ವಾಳ ತಾಲೂಕು ಸಹಾಯಕ ಅಭಿಯಂತರರು ಶ್ರೀ ರವೀಂದ್ರನಾಥ್ ಶೆಟ್ಟಿ ಚುನಾವಣಾಧಿಕಾರಿಯಾದ ಅವಿರೋಧ ಆಯ್ಕೆಯನ್ನು ಘೋಷಣೆ ಮಾಡ್ತಾರೆ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಶ್ರೀ ಪ್ರಶಾಂತ್ ಕಾಜವ, ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರು ಶ್ರೀ ಜಲೀಲ್ ಮೋಟುಗೋಳಿ, ನಾಸಿರ್ ನಡಪದವು ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಅಭಿನಂದನೆದ ಪಾತ್ರವಂಡರು. ಈ ಭಾಗದ ಜಿಲ್ಲಾ ಪಂಚಾಯತ್ ಪ್ರಥಮವಾಗಿ ಅವಿರೋಧ ಆಯ್ಕೆಯಾದದ್ದು ಪಜೀರು ಪಂಚಾಯತ್ನಲ್ಲಿ. ಈ ಸಂದರ್ಭದಲ್ಲಿ ಈ ಭಾಗದ ಎಲ್ಲ ಪಂಚಾಯತ್ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಊರಿನ ನಾಗರಿಕ ಬಂಧುಗಳಿಗೆ ಪ್ರಥಮವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇವತ್ತು ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಜನಪ್ರಿಯ ಕಾಂಗ್ರೆಸ್ನ ಕಟ್ಟಾಲೋದಂಥ ಒಮ್ಮರ್ ಪಜ್ಜೀರವರನ್ನು ನಾನು ಪ್ರಪ್ರಥಮವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ, ಇವತ್ತು ಅವರು ಇರಬೇಕಿತ್ತು, ದೇವರ ಕರೆಗೆ ಹೋಗೊಟ್ಟು ಅವರು ದೇವರ ಪಾದ ಸೇರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಇವತ್ತು ಅಧ್ಯಕ್ಷರಾಗಿ ನಮ್ಮ ಪಾನೆಲೆ ವಾರ್ಡಿನ ಮೇರಿ ಫೆರ್ನಾಂಡಿಸ್ ಮತ್ತು ಪಜೀರ್ ವಾರ್ಡಿನ ಮೊಹಮ್ಮದ್ ರಫೀಕ್ ಅವರು ಆಯ್ಕೆಯಾಗಿದ್ದಾರೆ. ಇವರನ್ನು ಈ ಸಂದರ್ಭದಲ್ಲಿ ನಾನು ಬ್ಲಾಕಿನ ಪರವಾಗಿ, ಬ್ಲಾಕಿನ ಪದಾಧಿಕಾರಿಗಳ ಪರವಾಗಿ ನಾನು ಅಭಿನಂದಿಸ್ತೇನೆ. ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಾನು ಬೇರೆ ಹೆಚ್ಚಿನ ಮಾತಾಡಲಿಕ್ಕೆ ಹೋಗೋದಿಲ್ಲ, ತಾವು ಎಲ್ಲ ವಾರ್ಡಿನ ಸದಸ್ಯರನ್ನು ಗಣನೆಗೆ ತಗೊಂಡು ತಾವು ಕೆಲಸ ಮಾಡಬೇಕು. ತಾವು ಯಾವುದೇ ಕೆಲಸವನ್ನು ಮಾಡುವಾಗ ತಮ್ಮ ವಾರ್ಡಿನ ಸದಸ್ಯರಿಗೆ ಆದ್ಯತೆಯನ್ನು ಕೊಟ್ಟು ತಾವು ಕೆಲಸವನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮ್ಮ ಅವಧಿಯಲ್ಲಿ ನಿಮಗೇನು ಸರ್ಕಾರ ಕೊಟ್ಟ ಅವಧಿಯನ್ನು ಪೂರ್ಣ ಚಾಚು ತಪ್ಪದೆ ಅದಕ್ಕೆ ಗೌರವಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ತಾವು ಇಬ್ಬರೂ ಕೂಡ ಸಹಕಾರದಿಂದ ಎಲ್ಲ ಸದಸ್ಯರನ್ನು ಗಣನೆಗೆ ತಗೊಂಡು ಈ ಅಭಿವೃದ್ಧಿ ಮಾಡುವಾಗ ಅವರು ಇವರು ಅಂತ ಹೇಳಿ ತಾರತಮ್ಯ ಮಾಡದೆ ಯಾರು ತಮ್ಮ ಬಳಿಗೆ ಬರ್ತಾರೆ ಅವರಿಗೆಲ್ಲ ತಾವು ಒಳ್ಳೆಯ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಎಲ್ಲ ಕೆಲಸವನ್ನು ಮಾಡುವಂಥ ಅಧಿಕಾರದಲ್ಲಿ ಯಾವುದೆಲ್ಲ ನಿಮಗೆ ಅವಕಾಶ ಇದೆ ಅದನ್ನು PDO ಮತ್ತು ಕಾರ್ಯದರ್ಶಿಯವರನ್ನು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳನ್ನು ಗಮನಕ್ಕೆ ತಗೊಂಡು ಅವರಿಗೆ ಸಕಾಲದಲ್ಲಿ ಮಾಡಿಕೊಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ತಾವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ನಿಮಗೆ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ ಪೂರ್ಣ ಪ್ರಮಾಣದ ಎಲ್ಲ ನಿಮ್ಮ ಅಧ್ಯಕ್ಷ ಅವಧಿಯಲ್ಲಿ ಏನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆಯಾ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತೇಳಿ ಈ ಸಂದರ್ಭ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಮುಡಿಪು ಬ್ಲಾಕಿಗೆ ಒಳಪಟ್ಟ ಪಜೀರು ಗ್ರಾಮ ಪಂಚಾಯತಿಗೆ ಇವತ್ತು ಚುನಾವಣೆ ನಡೆದಿದೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಯಾರೂ ಕೂಡ ನಾಮಪತ್ರ ಸಲ್ಲಿಸದೇ ಇರುವುದರಿಂದ ಅವಿರೋಧವಾಗಿ ಆಯ್ಕೆಯಾಗಿದೆ. ಈ ಸಂದರ್ಭದಲ್ಲಿ ಪಜೀರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಮೇರಿ ಫರ್ನಾಂಡಿಸ್ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾದ ಮೊಹಮ್ಮದ್ ರಫೀಕ್ ಇವರನ್ನು ಮುಡಿಪು ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ನಾವು ಹಾರ್ದಿಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸದಸ್ಯರ ಅಭಿನಂದನಾ
ಸಭೆಯಲ್ಲಿ ಉಪಸ್ಥಿತರಿದ್ದು ನಮ್ಮೆಲ್ಲರನ್ನು ಹುರಿದುಂಬಿಸ್ತಾ ಇದ್ದಂಥ ಫಜೀರು ಗ್ರಾಮ ಅಂತೇಳಿ ಮಾತ್ರ ಅಲ್ಲ, ಮುಡಿಪು ಬ್ಲಾಕಿನ ನಮ್ಮೆಲ್ಲರ ನಾಯಕರಾಗಿದ್ದ ಉಮರ್ ಫಜೀರ್ ಅವರ ಅಕಾಲಿಕ ಮರಣವು ನಮಗೆಲ್ಲರಿಗೂ ಕೂಡ ಬೇಸರವನ್ನು ತರಿಸುವಂಥದ್ದು. ಅವರು ಕೂಡ ಈ ಸಂತೋಷದ ಗಳಿಗೆಯಲ್ಲಿ ನಮ್ಮ ಜೊತೆ ಇರಬೇಕಾಗಿತ್ತು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಗ್ರಾಮದ ಜನತೆಗೆ ಒಳ್ಳೆಯ ಅಧಿಕಾರವನ್ನು ಕೊಡಲಿಕ್ಕೆ ದೇವರು ಇಚ್ಛಾಶಕ್ತಿಯನ್ನು ನಮ್ಮ ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ನೀಡಲಿ ಅನ್ನತಕ್ಕಂಥ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಮ್ಮ ಫಜೀರ್ ಗ್ರಾಮ ಪಂಚಾಯತ್ನ ದೇಡ್ ತುಂಬಲ 5 ವರ್ಷದ ಅವಧಿ ಸಿಕ್ಕಿದೆ ಸಿದ್ದರಾಮಯ್ಯನ ಸರ್ಕಾರ ಭಾರಿ ಶೋಕೊಡು ಎನ್ನ ಕಮಿಟಿ ಯಾನ ಅಧ್ಯಕ್ಷ ಅದು ಸದಸ್ಯರು 17 ಜನ ಭಾರಿ ಶೋಕದ ಬೇಲೆ ಮಂತದೇರು ಎನ್ನಕ್ಕೆಲ್ಲ ಭಾರಿ ತೃಪ್ತಿ ಉಂಟು, ಎನ್ನ ಗ್ರಾಮಗಳ ತೃಪ್ತಿ ಉಂಟು. ಅವೆಲ್ಲ ಕೈ ಸರ್ತಿಲ್ಲ ನಮ್ಮಂಜಿ 4 ಜನ ನಮ್ಮಗಳ ಚೂರು ಹೆಚ್ಚು ಕಮ್ಮಿ ಆದ ಹೋಗು ಆಡ ನಮ್ಮ ಜನಕ್ಕೆ 14 ತೊಂದರೆ ಆಟ ಈ 17 ಜನ ನನ್ನದು ಇತ್ತೇದಿಟ್ಲ ಕೊರ್ಲುಡು ಈ ಅಧ್ಯಕ್ಷರಿಗಲ್ಲ ಉಪಾಧ್ಯಕ್ಷರಿಗಲ್ಲ ಕೊರ್ಲುಡೊಂದು ಸಹಕಾರ ಕೊಡ್ತು ಅಂಚೆ ಅದು ಕೊರ್ಲುಡು ಮಿತ್ತಿಗೂ ಆಡಳಿತ ಮಂತದ್ದು ಎಂಕಲು ಸದಸ್ಯರು ಪೂರ ಒಂಜಿ ಸಹಕಾರ ಕೊಡ್ದಾಗ್ಲೆಗೆ ಎಂಕಲು ಸಹಕಾರಲ್ಲ ಎಂಕ್ಲಾಗ ಆಗ್ಲಿ ಆ ಸಲ ಎಂಕಟ ಕೇಳಿರಟ ಎಂಕಲು ಆ ಸಲ ಕೊರಿಯರ ತಯಾರಿಲ್ಲ ಅಂದ್ಕೊಂಡದ್ದು. ಜಿಲ್ಲಾ ಪಂಚಾಯತ್ ಕ್ಷೇತ್ರ ವ್ಯಾಪ್ತಿಯ ಫಜೀರ್ ಗ್ರಾಮ ಪಂಚಾಯತಿಗೆ ನಡೆದಿರ್ತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥ ಮೇರಿ ಫೆರ್ನಾಂಡಿಸ್ ಹಾಗೂ ಮೊಹಮ್ಮದ್ ರಫೀಕ್ ಅವರಿಗೆ ಪ್ರಥಮವಾಗಿ ಶುಭಾಶಯಗಳನ್ನು ಸಲ್ಲಿಸುತ್ತಾ ಇವರ ಅವಧಿಯಲ್ಲಿ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿ ಆಗಲಿ, ನಮ್ಮ ಪಕ್ಷಕ್ಕೂ ಒಳ್ಳೆಯ ಹೆಸರನ್ನು ತರಲಿ, ಮುಂದಿನ ದಿನಮಾನದಲ್ಲಿ ಎಲ್ಲ ಪಂಚಾಯತ್ ಸದಸ್ಯರುಗಳ ಹಾಗೂ ಹಿರಿಯರ ಗೌರವಕ್ಕೆ ಪಾತ್ರರಾಗತಕ್ಕಂಥ ಅಧ್ಯಕ್ಷ ಉಪಾಧ್ಯಕ್ಷರಾಗಲಿ ಅಂತ ಆಶಿಸಿದ ಅವಕಾಶ ಫಜೀರ್ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ರಫೀಕಿನ ಮಂತ್ರ ಅವಿರೋಧ ಆಯ್ಕೆ ಮಂತ್ರ ಐದಾರ ಎಂಕ್ಲಿ ಪ್ರೀತಿದು ಮಾತೆಲ್ಲ 9 ಇಂಚ್ ಹಾಕ್ರೇನು ಅಧ್ಯಕ್ಷ ಉಪಾಧ್ಯಕ್ಷ ಮಂತನ ಅಂಚನೆ ಎಂಕ್ಲ ಮಿತ್ತ ಪ್ರೀತಿದ್ದು ಈ 17 ಮೆಂಬರ್ನ ಒಟ್ಟಿಗೆ ರತನ್ಬೋದು ಮಾತ ಜನಕ್ಕೂನ ಸಂಪರ್ಕದಿದ್ದು ಫಜೀರ್ ಗ್ರಾಮನು ಈ ಮಾದರಿ ಗ್ರಾಮ ಅನ್ಕೊಡು ಯಾನ ಅಧ್ಯಕ್ಷಪ್ಪನಾಗ ಅಬ್ದುಲ್ ಕಲಾಂನ ಎವಡು ಪತನ ಬೈದೆ ಮಿಕ್ಕಳೈತೆ ಕೇನೊಂದಿಲ್ಲ ಯಾನ್ ಅಂಚೆ ಪತನ ಬೈದಾನೆ ಅಂಚೆನೆ ರಾಷ್ಟ್ರಪತಿನ ಎವಡು ಪತನ ಪಂಚಾಯತ್ ಯಾವಡು ಈ ಮಾದರಿ ಪಂಚಾಯತ್ ಯಾವಡು ಓಲ್ಲ ಎಲೆಕ್ಷನ್ ಇಜ್ಜಂದೆ ವಿನ್ನಾತಿನ ಕಮ್ಮಿ ನಿಖಿಲೇನ ಎಂಕಲು ಎಲೆಕ್ಷನ್ ಇಜ್ಜಂದೇ ವಿನ್ನು ಮಾಡ್ತದ ಆಯ್ತು ಫುಲ್ ಭರವಸೆ ಎಂಕ್ಲೆಗೊಂಡು ನೀವು ಮನ್ಕೋರಂದು ಅಂಚೆ ಮಾತೆಲ್ಲ ಪರವಾದ್ರೆ ನಿಖಿಲೇಗೆ ತನ್ನನ್ನು ವಿಶ್ವಾಸದಿಂದ ಗೆಂದಾಯಿನ ಜನಕ್ಲೆಗ್ ಅಂಚನೆ ಕಾಂಗ್ರೆಸ್ ಪಕ್ಷದ ಬಂಧುಲೆಗ್ ಮುಖಂಡರಿಗೆ ಅಭಿನಂದನೆ ಸಂದಾಯಿನ ಅಧ್ಯಕ್ಷರು ಶ್ರೀಮತಿ ಮೇರಿ ಫೆರ್ನಾಂಡಿಸ್ ಒವ್ವೆ ತಾರತಮ್ಯ ಮಲ್ಪಂದೆ ಗ್ರಾಮದ ಅಭಿವೃದ್ಧಿಗೆ ಬೇಲೆ ಮಲ್ಪುವ ಪಂಡದು ತೆರಿಪಾಯಿರು. ಫಜೀರ್ ಪಂಚಾಯತಿನ ಅಧ್ಯಕ್ಷ ಆಗಿ ಇವತ್ತು ನನಗೆ ನೇಮಕ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತದೆ. ಮತ್ತು ನಮ್ಮ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪ್ರಶಾಂತ್ ಕಾಜ್ ಅವರಿಗೂ ಮತ್ತು ನಮ್ಮ ಮಾಜಿ ಅಧ್ಯಕ್ಷರಾದ ಸೀತಾರಾಮ್ ಶೆಟ್ಟಿ ಅವರಿಗೆ ಮತ್ತು ಇಲ್ಲಿ ನಮ್ಮ ಉಪಾಧ್ಯಕ್ಷ ಮಾಜಿ ಭರತ ಶೆಟ್ಟಿ ಅವರಿಗೆ ಅಧ್ಯಕ್ಷರಿಗೆ ಸಹ ನಮ್ಮ ರಫೀಕ್ ಅವರಿಗೆ ಉಪಾಧ್ಯಕ್ಷರಿಗೆ ಎಲ್ಲ ನಮ್ಮ ಸದಸ್ಯರಿಗೆ ನಾನು ಶಾಸಕರಿಗೆ ಎಲ್ಲರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಿಮ್ಮ ಈ ತಾರತಮ್ಯ ಮಾಡದೆ ನಾನು ಎಲ್ಲ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡ್ತೇನೆ. ಹಾಗೆ ಸಹ ನೀವು ನನಗೆ ಸಹಕಾರ ಮಾಡಬೇಕಂತ ನಿಮ್ಮ ಹತ್ರ ಕಳಕಳಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ನೀವು ಯಾವ ಕೆಲಸ ಬಂದರೆ ಆಫೀಸಿಗೆ ಬಂದರೆ ನಿಮ್ಮ ಎಂಥ ಸಮಸ್ಯೆ ಇದ್ದರೆ ನನ್ನ ಹತ್ರ ಹೇಳಿ, ನಾನು ಇದು ಮಾಡಿ ಕೊಡ್ತೇನೆ. ನಾನು ಮತ್ತು ರಫೀಕರಲ್ಲ, ಉಪಾಧ್ಯಕ್ಷರಲ್ಲ, ಸದಸ್ಯರಲ್ಲ ಅಪೇಕ್ಷೆ ಅಂತ ನಾನು ನಿಮಗೆ ಭರವಸೆ ಕೊಡ್ತೇನೆ ಅಂತ ನಿಮ್ಮ ಹತ್ರ ಕೈ ಜೋಡಿ ಪ್ರಾರ್ಥನೆ ಮಾಡ್ತೇನೆ. ತಂಕ್ಲೆನು ಅವಿರೋಧವಾದ ಆಯ್ಕೆ ಮಲ್ತಿನ ಮಾತಾ ಸದಸ್ಯ ಬಂಧುಲೆಗ್ ಅಂಚನೆ ಬ್ಲಾಕ್ ಅಧ್ಯಕ್ಷರು ಹಿರಿಯರಿಗೆ ಅಭಿನಂದನೆ ಸಂದಾಯಿನ ಉಪಾಧ್ಯಕ್ಷರು ಶ್ರೀ ರಫೀಕ್ ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಬೆನ್ಪ ಮಾತೆರ್ನಲ ಸಹಕಾರ ಉಪ್ಪಾಡು ಪಂಡದು ತೆರಿಪಾದು ತನ್ನ ರಾಜಕೀಯ ಗುರು ದಿವಂಗತ ಉಮರ್ ಫಜೀರ್ರನ್ನು ನೆಂಪು ಮಂತೊಂದು ನುಡಿ ನಮನ ಸಂದಾಯರು. ಫಜೀರು ಗ್ರಾಮ ಪಂಚಾಯಿತಿಯ ಈ ಹೊಸ ಇದಕ್ಕೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದಂಥ ಮೇರಿ ಫೆರ್ನಾಂಡಿಸ್ ಅವರಿಗೆ
ನಾನು ಹಾಗೂ ಎಲ್ಲ ಸದಸ್ಯರಿಗೂ ನಾನು ಮತ್ತು ನಮ್ಮ ಬ್ಲಾಕ್ನ ಅಧ್ಯಕ್ಷರಿಗೂ ನಮ್ಮೆಲ್ಲ ಹಿರಿಯವರಿಗೂ ನಾನು ಪ್ರಥಮವಾಗಿ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದೇನೆ. ಪಜೀರು ಗ್ರಾಮ ಪಂಚಾಯತಿಯನ್ನು ನಾವು 17 ಜನ ಸದಸ್ಯರು ಒಟ್ಟಾಗಿಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ತಾರತಮ್ಯ ಮಾಡದೆ ಪಕ್ಷ ಭೇದ ಮರೆತು ಯಾವುದೇ ಜಾತಿ ಧರ್ಮವನ್ನು ಇಲ್ಲದೆ ಎಲ್ಲರನ್ನ ಒಂದು ಕುಟುಂಬದ ರೀತಿಯಲ್ಲಿ ನಾವು ನಡೆಸಿಕೊಂಡು ಹೋಗ್ತೇವೆ ಅಂತಕ್ಕಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಇಚ್ಛೆಪಡ್ತೇವೆ. ಪ್ರಥಮವಾಗಿ ಖುಷಿ ಆದರೂ ಕೂಡ ಮನಸ್ಸಿನಲ್ಲಿ ಭಾರಿ ಬೇಸರವಾಗ್ತದೆ. ಯಾಕೆಂತ ಹೇಳಿದರೆ ನನ್ನ ರಾಜ್ಯಕ್ಕೆ ಗುರುಗಳು ದಿವಂಗತ ಉಮರ್ ಪಜೀರ್ರವರು ನಮ್ಮನ್ನು ಅಗಲಿದ್ದಾರೆ. ನಮ್ಮ ಈ ರಾಜ್ಯಕ್ಕೆ ಇದಕ್ಕೆ ಬರಲಿಕ್ಕೆ ಅವರೇ ಕಾರಣ. ಅವರನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ, ಅವರಿಗೆ ನಾನು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇನೆ. ಪಜೀರು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಏನು ಮೂಲಭೂತ ಸೌಕರ್ಯದಲ್ಲಿರ್ಬೋದು, ಅದರಲ್ಲಿ ಇರ್ತಕ್ಕಂಥ ಪ್ರಥಮವಾಗಿ ನೀರಿಗೆ ಆದ್ಯತೆಯನ್ನು ಕೊಟ್ಟು, ಮತ್ತೊಂದು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟು ನಾವು ಎಲ್ಲ ಸದಸ್ಯರ ಸಹಕಾರವನ್ನು ಪಡೆದುಕೊಂಡು ಊರಿನ ಹಿರಿಯರ ಎಲ್ಲ ಜಾತಿ ಧರ್ಮದ ಹಿರಿಯರ ಆಶೀರ್ವಾದವನ್ನು ಪಡ್ಕೊಂಡು ಯುವಕರ ಪ್ರೀತಿಯನ್ನು ಗಳಿಸಿಕೊಂಡು ನಮ್ಮ ಬ್ಲಾಕಿನ ಅಧ್ಯಕ್ಷರ ನಮ್ಮ ಮಾನ್ಯ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ UT ಖಾದರ್ ಅವರ ಮಾರ್ಗದರ್ಶನದಲ್ಲಿ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ನೀವೆಲ್ಲರೂ ನಮ್ಮೊಂದಿಗೆ ಕೈ ಜೋಡಿಸಬೇಕಂತೇಳಿ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿಸುತ್ತಾ ಎಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಪರಿಸರದ ಹಿರಿಯರು ಶ್ರೀ ಮಾರಪ್ಪ ಪೂಜಾರಿ, ಪಂಚಾಯತದ ಮಾಜಿ ಅಧ್ಯಕ್ಷರು ಶ್ರೀ ಮೂಸಕ್ಕುಂಜಿ, ಕೋಣಾಜ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ, ಮಾಜಿ ಅಧ್ಯಕ್ಷರು ಶ್ರೀ ಶೌಕತ್ ಅಲಿ, ಪಜೀರು ಪಂಚಾಯತದ ಕಾಂಗ್ರೆಸ್ ಬೆಂಬಲಿತ ಸದಸ್ಯರು ಫ್ಲೋರಿನ್ ಡಿಸೋಜಾ, ಭರತ್ರಾಜ್ ಶೆಟ್ಟಿ, ಶೇಖರ್ ಬೀಜಗುರಿ, ಇಮ್ತಿಯಾಜ್ ಸೀತಾರಾಮ ಶೆಟ್ಟಿ, ಲತಾ ಹರಿಪ್ರಸಾದ್, ಸೆವರಿನ್ ಡಿಸೋಜಾ, ಮೊಹಮ್ಮದ್ ಮೀನಾಕ್ಷಿ, ಫಾತಿಮಾ ಜೋಹರ, BJPದ ವಸಂತಿ, SDPIದ ಸಿರಾಜುದ್ದೀನ್, ಶಫೀಕ್ ಅಹಮದ್, ಸುನೀತಾ ಸಲ್ದಾನ, ಸುಮಯ್ಯ ಈ ಪೊರ್ತು ಒಟ್ಟಿಗೆ ಇತ್ತೇರು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸ್ಮೃತಿ ಯು ಎದ್ಕೊಂಡಿರು, ಕಾರ್ಯದರ್ಶಿ ಶ್ರೀ ನಾಗೇಶ್ ದೇವಾಡಿಗ ಚುನಾವಣಾ ಸುರತ ಸಭೆತ ನಿರ್ಣಯ ಮಂಡನೆ ಮಾಡ್ತೀರು.